ಅಳಕೆ ಮಚಲು ಅಶೋಕನಗರದ ಶ್ರೀ ಶಾರದಾಂಬಾ ಭಜನಾ ಮಂಡಳಿಯ ನವರಾತ್ರಿ ಮಹೋತ್ಸವ ಮತ್ತು ಶ್ರೀ ಶಾರದೋತ್ಸವದ ಪ್ರಯುಕ್ತ ಶಿವಂ ಡ್ಯಾನ್ಸ್ ಅಕಾಡೆಮಿ ವಿಟ್ಲ ವತಿಯಿಂದ ನೃತ್ಯ ಸಂಗೀತಗಳ ವಿಶೇಷ ಶೈಲಿಯ ಕಾರ್ಯಕ್ರಮ ಸಾಂಸ್ಕೃತಿಕ ಸೌರಭ ವಿಜೃಂಭಣೆಯಿಂದ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ವಿಶೇಷ ಅಭ್ಯಾಗತರಾಗಿ ಆಗಮಿಸಿದ ಭಾರತೀಯ ಸೇನೆಯ ಕರುಣಾಕರನ್ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು. ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೇ ದೀಪಜ್ಯೋತಿರ್ನಮೋಸ್ತುತೇ. ರವಿ ವಾಲ್ಟರ್ ಡಿಸೋಜಾ ಅವರನ್ನ ಇದೇ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಚಿಕ್ಕಬಳ್ಳಾಪುರ ತಹಶೀಲ್ದಾರ್ ಅಜಿತ್ ಕುಮಾರ್ ರೈ, ಜಯ ಕರ್ನಾಟಕ ಸಂಘಟನೆಯ ಭಾಗ್ಯೇಶ್ ರೈ ಅವರನ್ನ ಕೂಡ ಗೌರವಿಸಲಾಯಿತು. ಜಗದೀಶ್ ಪುತ್ತೂರು ಅವರ ನೇತೃತ್ವದಲ್ಲಿ ಸಾಂಸ್ಕೃತಿಕ ಸೌರಭ ನಡೆಯಿತು. ಕಿರುತೆರೆ ನಟಿ ನೀತು, ಅಗ್ನಿಸಾಕ್ಷಿಯ ಸಿದ್ಧಾರ್ಥ್, ನಟ ಅಮಿತ್ ರಾವ್, ಬಲಿಪೆ ಚಿತ್ರದ ಅಂಕಿತಾ ಪ್ರಸಾದ್ ಅವರು ಆಗಮಿಸಿ ಪ್ರೇಕ್ಷಕರ ಗಮನ ಸೆಳೆದ್ರು. ಆರ್ಜೆ ಪ್ರಸನ್ನರವರು ಕಾರ್ಯಕ್ರಮದ ನಿರೂಪಣೆಯ ಮೂಲಕ ಗಮನ ಸೆಳೆದ್ರು. ಖ್ಯಾತ ಗಾಯಕರಾದ ಪ್ರಕಾಶ್ ಮಹದೇವನ್, ರೂಪಾ ಪ್ರಕಾಶ್, ವಿದ್ಯಾ ಸುವರ್ಣ, ಸಂದೇಶ್, ಕಿರಣ್ ಕಾಸರಗೋಡು ಮೊದಲಾದವರು ಭಾಗವಹಿಸಿ ಪ್ರೇಕ್ಷಕರಿಗೆ ಸಂಗೀತದ ರಸದೌತಣವನ್ನ ನೀಡಿದ್ರು. ಶಿವಂ ಡ್ಯಾನ್ಸ್ ಅಕಾಡೆಮಿ ತಂಡದಿಂದ ಆಕರ್ಷಕ ನೃತ್ಯ ನಡೆಯಿತು. ಉದ್ಘಾಟನಾ ಸಮಾರಂಭದಲ್ಲಿ ಜಿನ್ನಪ್ಪ ಗೌಡ ಪೆಲತಿಂಜ, ಕೃಷ್ಣಪ್ಪ ಕೆಮನಾಜೆ, ವಸಂತ್ ಕೆಮನಾಜೆ, ರಾಜಾರಾಮ್ ಶೆಟ್ಟಿ ಕೊಲ್ಪೆಗುತ್ತು, ಸೋಮಶೇಖರ್ ಶೆಟ್ಟಿ, ಪ್ರವೀಣ್ ಕುಮಾರ್ ಶೆಟ್ಟಿ, ಅಳಕೆ ಮಜಲು ಸುಧೀರ್ ಕೆಮನಾಜೆ, ಪ್ರದೀಪ್ ಕುಮಾರ್, ಗೋವಿಂದ್ ರಾಜ್ ವೇಣುಗೋಪಾಲ್ ಶೆಟ್ಟಿ, ಜಗದೀಶ್ ಪೂಜಾರಿ, ಸಂಜೀವ ಪೆಲಂತಿಂಜ ಮೊದಲಾದವರು ಭಾಗವಹಿಸಿದ್ರು. ಕ್ಯಾಮೆರಾ ಪರ್ಸನ್ ಶರತ್ ಸಾಲಿಯನ್ ಜೊತೆ ಮೊಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.